ಪರಶುರಾಮನ ಈ ಪುಣ್ಯದ ನಾಡು, ಈ ನಮ್ಮ ಕಾರ್ಣಿಕದ ಪುಣ್ಯದ ಬೀಡು. ದೇವತೆಗಳು 7 ಬಂಡಿಯಲ್ಲಿ ಏಳವತಾರವಾಗಿ ತುಳುನಾಡಿಗೆ ಬಂದು ಬೋಳಾರ ಸೀಮೆಯಿಂದ ಪುತ್ತೂರು ಸೀಮೆಗೆ ಹೆಜ್ಜೆ ಇಟ್ಟ ತಾಯಿ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಶರಣಾಗಿ ಅಲ್ಲಿಂದ ಕೆದಂಬಾಡಿ ಗ್ರಾಮಕ್ಕೆ ಮಾಯಾರೂಪದಲ್ಲಿ ಬಂದು ಸದಾಶಿವ ದೇವರ ಅಪ್ಪಣೆ ಪಡೆದು ಊರಿಗೆ ಬಂದ ರೋಗ ಮಾರಿಗಳನ್ನು ಕಳೆಯಲು ಒಳಿದು ಬಂದ ಮಾಯೆ. ಈ ಮಣ್ಣಲ್ಲಿ ನೆಲೆಯಾಗಿ ಜ್ಯೋತಿ ರೂಪದಲ್ಲಿ ಪ್ರತ್ಯಕ್ಷವಾಗಿ ಭಕ್ತರ ಕಣ್ಣಿಗೆ ಕಂಡ ತಾಯಿಯೇ ತಿಂಗಳಾಡಿಯ ಶ್ರೀ ಮಾರಿಯಮ್ಮ ದೇವಿ. ಆದಿಸ್ವರೂಪಿಣಿ ಮಹಾಮಾಯೇ ದೇವಿ ಅಮ್ಮ ಕರುಣಾಮಯೇ. ನವರಾತ್ರಿಯಲ್ಲಿ ಶ್ರೀ ಮಾರಿಯಮ್ಮ ದೇವಿ ನಿನ್ನ ಹಾಡಿ ಕೊಂಡಾಡುವೆ. ಆದಿಸ್ವರೂಪಿಣಿಯೇ ಅಮ್ಮ ಸಿಂಹವಾಹಿನಿಯೇ ಶ್ರೀ ತಿಂಗಳಾಡಿಯ ಅಮ್ಮ ಪುರವಾಸಿನಿಯೇ. ಆದಿಸ್ವರೂಪಿಣಿ ಮಹಾಮಾಯೇ ದೇವಿ ಅಮ್ಮ ಕರುಣಾಮಯೇ. ನವರಾತ್ರಿಯಲ್ಲಿ ಶ್ರೀ ಮಾರಿಯಮ್ಮ ದೇವಿ ನಿನ್ನ ಹಾಡಿ ಕೊಂಡಾಡುವೆ. ಮಾಯೆ ದುರ್ಗಾಂಬಿಕೆ ಮಾಯೆ ಜಗದಂಬಿಕೆ ವ್ರತವ ಮಾಡುವೆ ನಿತ್ಯ ಜಗದಂಬಿಕೆ. ತಾಯಿ ದುರ್ಗಾಂಬಿಕೆ ಮಾಯೆ ಜಗದಂಬಿಕೆ ವ್ರತವ ಮಾಡುವೆ ನಿತ್ಯ ಜಗದಂಬಿಕೆ. ಶರಣಾಗಿ ಬಂದೆನು ನಿನ್ನಯ ಮಡಿಲಿಗೆ ದರ್ಶನ ನೀಡಮ್ಮ ತಾಯೇ. ಶರಣಾಗಿ ಬಂದೆನು ನಿನ್ನಯ ಮಡಿಲಿಗೆ ದರ್ಶನ ನೀಡಮ್ಮ ತಾಯೇ. ಆದಿಸ್ವರೂಪಿಣಿಯೇ ಅಮ್ಮ ಸಿಂಹವಾಹಿನಿಯೇ ಶ್ರೀ ತಿಂಗಳಾಡಿಯ ಅಮ್ಮ ಪುರವಾಸಿನಿಯೇ. ಆದಿಸ್ವರೂಪಿಣಿ ಮಹಾಮಾಯೇ ದೇವಿ ಅಮ್ಮ ಕರುಣಾಮಯೇ. ನವರಾತ್ರಿಯಲ್ಲಿ ಶ್ರೀ ಮಾರಿಯಮ್ಮ ದೇವಿ ನಿನ್ನ ಹಾಡಿ ಕೊಂಡಾಡುವೆ.
ಸ್ನಾನಗೈದು ಹರಕೆ ತಂದಿರುವೆ, ತಾಯೆ ನಿನ್ನ ಜಪವನ್ನು ನಾ ಮಾಡುವೆ. ಭಕ್ತರ ಭಕ್ತಿಗೆ ಇಷ್ಟದ ವರವನು ಕರುಣಿಸು ಅಭಯ ತಾಯೇ. ಭಕ್ತರ ಭಕ್ತಿಗೆ ಇಷ್ಟದ ವರವನು ಕರುಣಿಸು ಅಭಯ ತಾಯೇ. ಆದಿಸ್ವರೂಪಿಣಿಯೇ ಅಮ್ಮ ಸಿಂಹವಾಹಿನಿಯೇ, ಶ್ರೀ ತಿಂಗಳಾಳಿಯ ಅಮ್ಮ ಪುರವಾಸಿನಿಯೇ. ಆದಿಸ್ವರೂಪಿಣಿ ಮಹಾಮಾಯೇ ದೇವಿ ಅಮ್ಮ ಕರುಣಾಮಯೇ. ನವರಾತ್ರಿಯಲ್ಲಿ ಶ್ರೀ ಮಾರಿಯಮ್ಮ